ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆಯೊಂದಿಗೆ ಪ್ರಾರ್ಥನೆ ಈ ಸುವಾರ್ತೆಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಧ್ಯಾನಿಸುವ ಕೀರ್ತನೆ 119 ಕೀರ್ತನೆ ಸ್ವಲ್ಪ ಉದ್ದವಾದ ಕೀರ್ತನೆ. ಇದರಲ್ಲಿ ಸುಮಾರು 176 ವಾಕ್ಯಗಳಿವೆ. ಇದನ್ನು ನೀವು ನೋಡಿದರೆ ಹೀಬ್ರೂ ಭಾಷೆಯಲ್ಲಿ 22 ಆಲ್ಫಾಬೆಟ್ಸ್ ಅಂತೀವಿ, ಅಕ್ಷರಮಾಲೆಗಳು ಇವೆ. ಆ 22 ಅಕ್ಷರಮಾಲೆಗಳ ಹೆಸರುಗಳನ್ನು ನೀವು ಈ ಕನ್ನಡ ಬೈಬಲಲ್ಲಿ ನೋಡಬಹುದು. ಅಲೆಫ್, ಬೆತ್, ಗಿಮೆಲ್, ದಲಿತ್, ಹೇ, ವಾವ್, ಝೈನ್, ಹೆತ್, ತೆತ್, ಯೋದ್, ಕಾಫ್, ಲಾಮೆದ್, ಮೆಮ್, ನೂನ್, ಸಾಮೆಕ್, ಆಯಿನ್, ಪೇ, ಸಾದಿ, ಕೋಫ್, ರೇಷ್, ಶಿನ್, ಥಾವ್. ಅಂದರೆ ಸುಮಾರು 22 ಈ ಅಕ್ಷರಮಾಲೆಗಳು ಅಥವಾ ಆಲ್ಫಾಬೆಟ್ಸ್ಗಳು ಇಲ್ಲಿವೆ. ಅದರ ಒಂದು ಈ ಕೀರ್ತನೆಯಲ್ಲಿ ನಾವು ಅದನ್ನು ನೋಡ್ತೀವಿ. ಈ ಕೀರ್ತನೆಯಲ್ಲಿ ನಾನು ಸಾಧ್ಯವಾದರೆ 11 ಆಲ್ಫಾಬೆಟ್ ಇರುವ ತನಕ ಒಂದು ಸೆಕ್ಷನ್ ತಗೊಳ್ತೀನಿ, ಮತ್ತೆ ಇನ್ನೊಂದು 11 ಆಮೇಲೆ ತಗೊಳ್ತೀನಿ. ಅಂದರೆ ಈ ಕೀರ್ತನೆಯ ಅರ್ಧ ಭಾಗವನ್ನು ಓದ್ತೀನಿ, ಅರ್ಧ ಭಾಗ ಮುಂದಿನ ನನ್ನ ಸಂಚಿಕೆಯಲ್ಲಿ ನಿಮಗೆ ಅದನ್ನು ನಾನು ಬೋಧಿಸುತ್ತೀವಿ. ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ, ಸ್ತೋತ್ರ, ವಂದನೆಗಳನ್ನು ಸಲ್ಲಿಸುತ್ತೇವೆ. ಇಂದು ಆಲಿಸುವ ಈ ಕೀರ್ತನೆಯನ್ನು ಆಶೀರ್ವದಿಸಿರಿ. ಸ್ವರ್ಗೀಯ ಜ್ಞಾನದಿಂದ ನಮ್ಮನ್ನು ತುಂಬಿರಿ. ನಮಗಿರುವ ಎಲ್ಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಕರುಣೆ, ನಿಮ್ಮ ಕೃಪೆ, ನಿಮ್ಮ ದಯೆ ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಆಮೇನ್. ಸ್ವರ್ಗೀಯ ಜ್ಞಾನದಿಂದ ನಮ್ಮನ್ನು ತುಂಬು ಪ್ರಭುವೇ. ಬೈಬಲ್ ತಗೊಳ್ಳಿ. ಕೀರ್ತನೆ 119. ನಾವು ಸುಮಾರು ಇದರಲ್ಲಿ 175 ವಾಕ್ಯಗಳಿವೆ ಅಂತ ಹೇಳಿದೆ. ಸುಮಾರು 88 ವಾಕ್ಯಗಳನ್ನು ಇವತ್ತು ನಾವು ಓದೋಣ. ಉಳಿದದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇಲ್ಲಿ ಬರ್ತಿದೆ, ಆಲೆಫ್ ಹೀಬ್ರೂ ಅಕ್ಷರ ಕ್ರಮಾನುಸಾರ ವಿರಚಿತ ಕೀರ್ತನೆ. ದೈವಾಜ್ಞೆಯಲ್ಲಿ ಅಭಿಮಾನ. ಪ್ರಭುವಿನ ಶಾಸ್ತ್ರಾನುಸಾರ ನಡೆದವರು ಧನ್ಯರು. ದೋಷರಹಿತ ಮಾರ್ಗದಲ್ಲಿ ನಡೆಯುವವರು ಧನ್ಯರು. ಆತನ ಕಟ್ಟಳೆಗಳನ್ನು ಕೈಗೊಳ್ಳುವವರು ಧನ್ಯರು. ಮನಪೂರ್ವಕವಾಗಿ ಆತನನ್ನು ಅರಸುವವರು ಧನ್ಯರು. ಅಕ್ರಮಗೈಯರು ಅಂತವರಾರು. ಆತ ತೋರಿದ ಮಾರ್ಗದಲ್ಲೇ ನಡೆವರು. ನಿನ್ನ ನೇಮಗಳನ್ನು ಪ್ರಭು ನೀನೇ ವ್ಯಕ್ತಪಡಿಸಿರುವೆಯಯ್ಯ. ಜಾಗರೂಕತೆಯಿಂದ ಪಾಲಿಸಬೇಕೆಂದು ನೀ ವಿಧಿಸಿರುವೆಯಯ್ಯ. ನಿನ್ನ ನಿಬಂಧನೆಗಳ ಪಾಲನೆಯಲ್ಲಿ ಸ್ಥಿರತೆ ಇದ್ದರೆ ಒಳಿತು ನನ್ನ ಮನದಲ್ಲಿ. ಲಕ್ಷ್ಯಪಟ್ಟೆನಾದರೆ ನಿನ್ನೆಲ್ಲ ಆಜ್ಞೆಗಳಿಗೆ ಆಸ್ಪದವಿರದು ಎನಗೆ ಪ್ರಭು ಆಶಾಭಂಗಕ್ಕೆ. ನೀತಿಯುತ ನಿನ್ನ ವಿಧಿಗಳನ್ನು ಕಲಿಯುವೆನಯ್ಯ. ಯಥಾರ್ಥ ಹೃದಯದಿಂದ ನಿನ್ನ ಸ್ತುತಿಪೆನಯ್ಯ. ನಿನ್ನ ನಿಬಂಧನೆಗಳನ್ನು ಅನುಸರಿಸುವೆನಯ್ಯ. ನನ್ನನೆಂದಿಗೂ ಪ್ರಭು ಕೈ ಬಿಡದಿರಯ್ಯ. ಬೆತ್, ದೈವಾಜ್ಞೆಗೆ ವಿಧೇಯತೆ. ವಾಕ್ಯಗಳು 9ರಿಂದ 16. ನಡತೆಯಲ್ಲಿ ಶುದ್ಧವಿರಲು ಯುವಜನಕ್ಕೆ ಹೇಗೆ ಸಾಧ್ಯ? ನಿನ್ನಯ ವಾಕ್ಯಾನುಸರಣೆಯಿಂದಲೇ ಅವರಿಗದು ಸಾಧ್ಯ. ತುಂಬು ಹೃದಯದಿಂದ ಹಂಬಲಿಸುತ್ತಿರುವೆನಯ್ಯ. ನಿನ್ನ ಆಜ್ಞೆಯಿಂದ ನಾ ತಪ್ಪದಂತೆ ಕಾಯಯ್ಯ. ನಿನಗೆ ವಿರುದ್ಧ ನಾ ಪಾಪ ಮಾಡದಂತೆ ನಿನ್ನ ನುಡಿಯನ್ನು ನನ್ನೆದೆಯಲ್ಲಿ ಇರಿಸಿದೆ. ಸ್ತುತಿ ಸಲ್ಲಲಿ ಪ್ರಭು ನಿನಗೆ. ನಿನ್ನ ಆಜ್ಞೆಗಳನ್ನು ಕಲಿಸು ಎನಗೆ. ಬಂದು ಆ ವಿಧಿಗಳು ನಿನ್ನ ಬಾಯಿಂದ, ವರ್ಣಿಸುವೆನು ಅವನ್ನು ನನ್ನ ಬಾಯಿಂದ. ಸಿರಿ ಸಂಪತ್ತಿಗಿಂತ ಮಿಗಿಲಾಗಿ ಆನಂದಿಪೆ ನಿನ್ನ ಮಾರ್ಗಿಯಾಗಿ. ನನಗಿದೆ ನಿನ್ನ ನಿಯಮಗಳ ಧ್ಯಾನ, ನಿನ್ನ ಮಾರ್ಗಗಳಲ್ಲಿ ಗಾಢ ಗಮನ. ನಿನ್ನ ನಿಯಮಗಳ ನೆನೆದು ನಲಿವೆನಯ್ಯ. ನಿನ್ನ ವಾಕ್ಯವನ್ನು ಮರೆಯಲಾರೆನಯ್ಯ. ಗಿಮೆಲ್, ದೈವಾಜ್ಞೆ ಆನಂದದಾಯಕ. ವಾಕ್ಯಗಳು 17ರಿಂದ 24. ನಿನ್ನ ನುಡಿಯ ಕೇಳಿ ಬಾಳುವಂತೆ ತೋರು ದಾಸನೆನಗೆ ಪ್ರಸನ್ನತೆ. ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂದತೆ. ಧರೆಯೊಳು ಪ್ರವಾಸಿಯಾಗಿ ನಾನಿರುವೆನಯ್ಯ. ನಿನ್ನ ಆಜ್ಞೆಗಳನ್ನು ನನಗೆ ಮರೆ ಮಾಡಬೇಡಯ್ಯ. ನಿನ್ನ ವಿಧಿಗಳನ್ನೇ ಹಂಬಲಿಸುತ್ತಿರುವೆ ಅನುದಿನ.
ಇದು ಕಾರಣ ಕರಗಿ ಹೋಗುತ್ತಿದೆ ಎನ್ನ ಚೇತನ. ಶಾಪಗ್ರಸ್ತರು ನಿನ್ನ ಆಜ್ಞೆಗಳನ್ನು ಮೀರಿದವರು, ನಿನ್ನ ಧಿಕ್ಕಾರಕ್ಕೆ ಗುರಿಯಾಗುವರು ಆ ಗರ್ವಿಷ್ಠರು. ನಿನ್ನ ಕಟ್ಟಳೆಗಳನ್ನು ಕೈಗೊಂಡು ನಡೆಯುವವನು ನಾನು, ನನಗಿರುವ ನಿಂದಾಪಮಾನಗಳನ್ನು ತೊಲಗಿಸು ನೀನು. ಒಳಸಂಚು ಮಾಡುತ್ತಿದ್ದರು ಒಡೆಯರು ಎನಗೆದುರಾಗಿ, ದಾಸ ನಾನಿರುವೆ ನಿನ್ನ ಆಜ್ಞೆಗಳಲ್ಲೇ ಮಗ್ನನಾಗಿ. ನಿನ್ನ ಆಜ್ಞೆಯು ಆನಂದದಾಯಕ, ಅವೇ ನನಗೆ ಮಂತ್ರಾಲೋಚಕ. ದಲಿತ್ 25-32 ದೈವಾಜ್ಞೆಯಂತೆ ನಡೆಯಲು ಪ್ರತಿಜ್ಞೆ. ನನ್ನ ಪ್ರಾಣ ಸೊರಗಿ ಸುಣ್ಣವಾಗಿದೆಯಯ್ಯ, ನಿನ್ನ ವಾಕ್ಯಾನುಸಾರ ಉಜ್ಜೀವಗೊಳಿಸಯ್ಯ. ನನ್ನ ಗತ ನಡತೆಯನ್ನು ಕೇಳಿ ಸದುತ್ತರಿಸಿದೆ ಅಯ್ಯ, ನಿನ್ನ ನಿಬಂಧನೆಗಳನ್ನೀಗ ನನಗೆ ಉಪದೇಶಿಸಯ್ಯ. ನಿನ್ನ ನಿಯಮಗಳ ಪಥವೇ ನನಗೆ ತಿಳಿಯಪಡಿಸಯ್ಯ. ನಿನ್ನ ಅದ್ಭುತ ಕಾರ್ಯಗಳನ್ನು ನಾನು ಧ್ಯಾನಿಸುವೆನಯ್ಯ. ದುಃಖದಿಂದ ಸೊರಗಿ ಹೋಗಿದೆ ಎನ್ನ ಮನ, ನಿನ್ನ ವಾಕ್ಯಾನುಸಾರ ನೀಡು ಸಾಂತ್ವನ. ಮಿಥ್ಯ ಮಾರ್ಗವನ್ನು ನನಗೆ ದೂರ ಮಾಡಯ್ಯ, ಧರ್ಮಶಾಸ್ತ್ರವನ್ನು ನನಗೆ ಅನುಗ್ರಹಿಸಯ್ಯ. ಆರಿಸಿಕೊಂಡಿರುವೆನು ನಾನು ಸತ್ಯ ಮಾರ್ಗವನ್ನು, ಇರಿಸಿಕೊಂಡಿಹೇನು ಕಣ್ಮುಂದೆ ನಿನ್ನ ವಿಧಿಗಳನ್ನು. ಅಂಟಿಕೊಂಡಿರುವೆನು ನಿನ್ನ ಕಟ್ಟಳೆಗಳಿಗೆ, ಆಶಾಭಂಗಪಡಿಸಬೇಡ ಪ್ರಭು ನನಗೆ. ಹಿಡಿದಿರುವೆನು ನಿನ್ನ ಆಜ್ಞಾ ಮಾರ್ಗವನ್ನು, ಏಕೆನೆ ಹಿರಿದಾಗಿಸಿರುವೆ ನೀ ನನ್ನ ಅರಿವನು. ಮುಂದಿನ ಅಕ್ಷರಮಾಲೆ ಹೇ ಜ್ಞಾನೋದಯಕ್ಕಾಗಿ ಪ್ರಾರ್ಥನೆ. ವಾಕ್ಯಗಳು 33-40. ನಿನ್ನ ನಿಬಂಧನೆಯನ್ನು ಪ್ರಭು ಕಲಿಸೆನಗೆ, ಅದರಂತೆಯೇ ನಡೆಯುವೆನು ಕಡೆಯವರೆಗೆ. ನೀಡೆನಗೆ ನಿನ್ನ ಶಾಸ್ತ್ರದ ಅರಿವನು, ಪೂರ್ಣ ಮನದಿಂದ ಆಚರಿಸುವೆನದನು. ಎನ್ನ ನಡೆಸು ನಿನ್ನ ಆಜ್ಞಾ ಮಾರ್ಗದಲ್ಲಿ, ಪಡೆಯುವೆ ಹರ್ಷಾನಂದವನು ಅದರಲ್ಲಿ. ತಿರುಗಿಸೆನ್ನ ಮನವ ನಿನ್ನ ಕಟ್ಟಳೆಯ ಕಡೆ, ಲಾಭ ಲೋಭದತ್ತ ಅದು ಸರಿಯದಂತೆ ತಡೆ. ವ್ಯರ್ಥವಾದುಗಳು ನಾಟದಿರಲಿ ಕಣಿಗೆ, ಚೇತನ ನೀಡು ನಿನ್ನ ಮಾರ್ಗದಲ್ಲಿ ನನಗೆ. ಭಯಭಕ್ತ ಜನತೆಗೆ ನೀನಿತ್ತ ಮಾತು, ದಾಸನಾದ ನನ್ನಲ್ಲಿ ನೆರವೇರಲಿ ಇಂತು. ತೊಲಗಲಿ ನಾನಂಜುವ ಅಪಮಾನವು, ನಿನ್ನ ವಿಧಿಗಳು ನನಗೆ ಹಿತಕರವಾದುವು. ನಿನ್ನ ನಿಬಂಧನೆಗಳ ಅಭಿಮಾನಿಯು ನಾನು, ನೀತಿಗನುಸಾರ ಚೇತನಗೊಳಿಸೆನ್ನ ನೀನು. ಮುಂದಿನ ಅಕ್ಷರಮಾಲೆ ವಾವ್ ದೈವಾಜ್ಞೆಯಲ್ಲಿ ನಂಬಿಕೆ. 41-48 ತನಕ. ದೊರಕಲಿ ಪ್ರಭು ನನಗೆ ನಿನ್ನ ಕರುಣೆ, ನೀನು ವಾಗ್ದಾನ ಮಾಡಿದ ರಕ್ಷಣೆ. ಕೊಡುವೆನಾಗ ಸದುತ್ತರವನು ನಿಂದಕನಿಗೆ, ಕಾರಣ ನಿನ್ನ ವಾಕ್ಯದಲ್ಲೇ ಇದೆ ನನಗೆ ನಂಬಿಕೆ. ತೆಗೆಯಬೇಡ ನನ್ನ ಬಾಯಿಂದ ಸತ್ಯವನು, ನಂಬಿಕೊಂಡಿರುವೆ ನಿನ್ನ ನ್ಯಾಯ ವಿಧಿಯನು. ಸತತ ನಿನ್ನ ಧರ್ಮಶಾಸ್ತ್ರವನ್ನು ಕೈಗೊಳ್ಳುವೆ, ಯುಗ ಯುಗಾಂತರಕ್ಕೂ ಅದನ್ನು ಪರಿಪಾಲಿಸುವೆ. ನಿನ್ನ ನಿಯಮದಂತೆ ಬಾಳಲು ಯತ್ನಿಸಿದೆ, ಎಂತಲೇ ಆತಂಕವಿಲ್ಲದೆ ನಡೆದೆ. ಮಾತಾಡುವೆನು ನಿನ್ನ ಆಜ್ಞೆಗಳ ವಿಷಯವಾಗಿ, ಅರಸುಗಳ ಮುಂದೆಯೂ ನಿಸ್ಸಂಕೋಚವಾಗಿ. ನಿನ್ನ ಆಜ್ಞೆಗಳಲ್ಲಿದೆ ನನಗಾನಂದ, ಅವುಗಳ ಮೇಲೆಯೇ ನನಗಭಿಮೋದ. ನಾ ಕೈಯೊಡ್ಡಿ ಕೇಳುವುದು ನಿನ್ನ ಆಜ್ಞೆಗಳನ್ನೇ, ನನಗೆ ಪ್ರಿಯ ಧ್ಯಾನಾರ್ಹ ನಿನ್ನ ನಿಬಂಧನೆ. ಮುಂದಿನ ಅಕ್ಷರಮಾಲೆ ಝೈನ್ ದೈವಾಜ್ಞೆಯ ಪಾಲನೆ, ಸಂತುಷ್ಟ ಸಂಭಾವನೆ. ಸ್ಮರಿಸಿಕೋ ದಾಸ ನಿನಗೆ ನೀನಿತ್ತ ಮಾತನು, ಹುಟ್ಟಿಸಿರುವೆ ನನ್ನೊಳು ನಂಬಿಕೆ ನಿರೀಕ್ಷೆಗಳನ್ನು. ನಿನ್ನ ನುಡಿ ತರುತ್ತದೆ ನನಗೆ ನವ ಚೇತನ, ಆಪತ್ಕಾಲದಲ್ಲಿ ನನಗದೇ ಸಾಂತ್ವನ. ಹಾಸ್ಯ ಅಪಹಾಸ್ಯ ಮಾಡಿದರೂ ಗರ್ವಿಷ್ಠರೆನ್ನನು, ಆದರೂ ನಾ ಬಿಡಲಿಲ್ಲ ನಿನ್ನ ಧರ್ಮಶಾಸ್ತ್ರವನು. ನಿನ್ನ ಪ್ರಾಚೀನ ವಿಧಿಗಳ ಜ್ಞಾಪನ ತರುತ್ತದೆ ನನಗೆ ಹೇ ಪ್ರಭು ಸಾಂತ್ವನ. ನಿನ್ನ ಶಾಸ್ತ್ರದ ಭ್ರಷ್ಟರನ್ನು ಕಂಡಾಗ ನನಗೆ ಬರುತ್ತದೆ ಕೋಪೋದ್ರೇಕ. ನನ್ನೀ ಬಾಳ ಪ್ರವಾಸ ಮಂದಿರದಳು ಗಾನವಾದುವು ನಿನ್ನ ನಿಬಂಧನೆಗಳು. ರಾತ್ರಿಯೊಳು ಮಾಡಿದೆ ನಿನ್ನ ನಾಮ ಸ್ಮರಣೆಯನು, ಕೈಗೊಂಡೆನು ಹೇ ಪ್ರಭು ನಿನ್ನ ಧರ್ಮಶಾಸ್ತ್ರವನು. ಈ ನಿನ್ನ ನಿಯಮಗಳ ಪಾಲನೆ ನನ್ನ ಪಾಲಿಗದು ಸಂಭಾವನೆ.
ಮುಂದಿನ ಅಕ್ಷರಮಾಲೆ ಹೇತ್. ವಾಕ್ಯಗಳು 57ರಿಂದ 64. ಬೇಕು ದೈವಾಜ್ಞೆಯ ಬೋಧೆ. ಹೇ ಪ್ರಭು, ನೀನೇ ನನ್ನ ಪಾಲಿನ ಸ್ವಾಸ್ಥ್ಯ. ನಿನ್ನ ವಾಕ್ಯದ ಪಾಲನೆಯೇ ನಾಗೈದ ನಿರ್ಣಯ. ನಿನ್ನ ಕರುಣೆಯನ್ನು ಕೋರಿದೆನು ಮನಸಾರ. ಪ್ರಸನ್ನನಾಗು ನನಗೆ ನಿನ್ನ ನುಡಿಗನುಸಾರ. ನನ್ನಯ ನಡತೆಯನ್ನು ಪರಿಶೋಧಿಸುತ್ತಾ ತಿರುಗಿಕೊಂಡೆನು ನಿನ್ನ ಕಟ್ಟಳೆಯತ್ತ. ನಿನ್ನ ಆಜ್ಞೆಯನ್ನು ನಾನು ಅನುಸರಿಸುವಲ್ಲಿ ಆಲಸಿಯಲ್ಲ, ಆಸಕ್ತ ನಾನು ಅದರಲ್ಲಿ. ದುರ್ಜನರ ಪಾಶಗಳು ಸುತ್ತಿಕೊಂಡಿವೆ ನನ್ನನು, ಆದರೂ ನಾ ಮರೆಯಲಿಲ್ಲ ನಿನ್ನ ಧರ್ಮಶಾಸ್ತ್ರವನು. ನ್ಯಾಯಯುತ ನಿನ್ನ ವಿಧಿಗೋಸ್ಕರ ವಂದಿಸಲು ನಾನು ಎಚ್ಚರಗೊಳ್ಳುವೆ ಮಧ್ಯರಾತ್ರಿಯೊಳು. ಗೆಳೆಯ ನಾನು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ, ನಿನ್ನ ನಿಯಮಗಳ ಕೈಗೊಂಡು ನಡೆಯುವವರಿಗೆ. ಪ್ರಭು, ನಿನ್ನ ಛಲ ಪ್ರೀತಿಯಿಂದ ಜಗ ತುಂಬಿದೆ, ನೀಡೆನಗೆ ಪ್ರಭು ನಿನ್ನ ನಿಬಂಧನೆಗಳ ಬೋಧೆ. ಮುಂದಿನ ಅಕ್ಷರಮಾಲೆ ತೆತ್. ಕಷ್ಟಾನುಭವ ಕಲಿಸಿದ ದೈವಾಜ್ಞೆ. ವಾಕ್ಯಗಳು 65ರಿಂದ 72. ಹೇ ಪ್ರಭು, ನಿನ್ನ ವಾಗ್ದಾನದ ಪ್ರಕಾರ ಮಾಡಿದೆ ನಿನ್ನ ದಾಸನಿಗೆ ಮಹೋಪಕಾರ. ಸುಜ್ಞಾನ ವಿವೇಕಗಳನ್ನು ಕಲಿಸೆನಗೆ, ನಿನ್ನಾಜ್ಞೆಗಳಲ್ಲಿ ನನಗಿದೆ ನಂಬಿಕೆ. ಕಷ್ಟಾನುಭವಕ್ಕೆ ಮುಂಚೆ ದಾರಿ ತಪ್ಪಿ ನಡೆದೆ, ಆದರೀಗ ನಡೆಯುತ್ತಿರುವೆ ನಿನ್ನ ನುಡಿಯಂತೆ. ಒಳ್ಳೆಯದ ಕೈಗೊಳ್ಳುವ ನೀನು, ಬೋಧಿಸೆನಗೆ ನಿನ್ನ ನಿಬಂಧನೆಗಳನ್ನು. ಸುಳ್ಳು ಕಲ್ಪಿಸಿಹರ ಗರ್ವಿಗಳು ನಿನಗೆ ವಿರುದ್ಧವಾಗಿ. ನಾನು ಪಾಲಿಪೆ ನಿನ್ನ ನಿಯಮಗಳನ್ನು ಹೃತ್ಪೂರ್ವಕವಾಗಿ. ಕೊಬ್ಬಿನಂತೆ ಆ ಜನರ ಹೃದಯ ಮಂದ, ನಿನ್ನ ಧರ್ಮಶಾಸ್ತ್ರವೇ ನನಗಾನಂದ. ಕಷ್ಟಾನುಭವವೂ ಆಯಿತೆನಗೆ ಹಿತಕರ, ಅದು ತಂದಿತು ನಿನ್ನ ನಿಬಂಧನೆಗಳ ನೆಚ್ಚರ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ ನಿನ್ನ ಬಾಯಿಂದ ಬಂದ ಧರ್ಮಶಾಸ್ತ್ರ ಉಚಿತ. ಮುಂದಿನ ಅಕ್ಷರಮಾಲೆ ಯೋಧ್. ನ್ಯಾಯಬದ್ಧ ದೈವಾಜ್ಞೆ. ವಾಕ್ಯಗಳು 73ರಿಂದ 80. ನನ್ನನ್ನು ನಿರ್ಮಿಸಿ ರೂಪಿಸುವೆ ನಿನ್ನ ಕೈಗಳು. ನೀಡು ಬುದ್ಧಿಯನ್ನು ನಿನ್ನ ಆಜ್ಞೆಗಳನ್ನು ಕಲಿಯಲು. ನಿನ್ನ ವಾಕ್ಯದಲ್ಲಿ ನಾನಿತ್ತ ನಿರೀಕ್ಷೆಯಿಂದ, ಭಯಭಕ್ತಿಯುಳ್ಳವನು ನೋಡಿ ಪಡೆದನು ಆನಂದ. ನಾ ಬಲ್ಲೆ ಪ್ರಭು ನಿನ್ನ ವಿಧಿಗಳು ನೀತಿಯುತವೆಂದು, ಕಷ್ಟಕ್ಕೆ ನನ್ನನ್ನು ಗುರುಪಡಿಸಿರುವುದು ಉಚಿತವೆಂದು. ನಿನ್ನ ದಾಸನಿಗೆ ನೀನು ನುಡಿದ ಪ್ರಕಾರ, ಸಾಂತ್ವನ ನೀಡಲಿ ಎನಗೆ ನಿನ್ನ ಛಲ ಒಲವರ. ನಾ ಬದುಕುವಂತೆ ತೋರೆನಗೆ ನಿನ್ನ ದಯ, ನಿನ್ನ ಧರ್ಮಶಾಸ್ತ್ರ ನನಗೆ ಪರಮ ಪ್ರಿಯ. ನನಗೆ ಕೇಡು ಬಗೆದ ಗರ್ವಿಗಳಿಗಾಗಲಿ ಮಾನಭಂಗ, ನಾನಾದರೂ ಗೈವೆ ನಿನ್ನ ನೇಮಗಳ ಧ್ಯಾನ ಯೋಗ. ನನ್ನತ್ತ ಬರಲಿ ನಿನ್ನಲ್ಲಿ ಭಯಭೀತಿಯುಳ್ಳವರು, ನಿನ್ನ ಕಟ್ಟಳೆಗಳನ್ನು ಆಗ ಕಲಿತುಕೊಳ್ಳುವರು. ನಿನ್ನ ನಿಬಂಧನೆಗಳಲ್ಲಿ ಸ್ಥಿರವಿದೆಯೆನ್ನ ಮನ, ನನಗೆ ಒದಗದು ಆಗ ಆಶಾಭಂಗ ಅವಮಾನ. ಮುಂದಿನ ಅಕ್ಷರಮಾಲೆ ಕಾಫ್. ದೈವಾಜ್ಞೆ ತರುವ ಮುಕ್ತಿ. ಇಲ್ಲಿ 81ರಿಂದ 88 ವಾಕ್ಯಗಳಿವೆ. ಮನಗುಂದಿರುವೆ ನ ಮುಕ್ತಿಯ ಬಯಕೆಯಲೆ, ನಂಬಿಕೆಯನ್ನು ಇಟ್ಟಿರುವೆ ನಿನ್ನ ವಾಕ್ಯದಲೆ. ನಿನ್ನ ವಾಗ್ದಾನದ ನಿರೀಕ್ಷೆಯಲೆ ನನ್ನ ಕಣ್ಣು ಸೊರಗಿವೆ. ನನಗೆಂದು ನೀಡುವೆ ಸಾಂತ್ವನ ಎಂದು ನಾ ಕೇಳುತ್ತಿರುವೆ. ಬೆಂಕಿಗೆ ಬಿಸಾಡಿದ ಒಣ ಬುದ್ದಲಿಯಂತಾದೆ, ಆದರೂ ನಿನ್ನ ನಿಬಂಧನೆಗಳನ್ನು ಮರೆಯದಿದ್ದೆ. ನಿನ್ನ ದಾಸ ನಾನೆಷ್ಟು ದಿನ ಕಾದಿರಬೇಕಯ್ಯ, ನನ್ನ ಹಿಂಸಕರಿಗೆಂದು ಶಿಕ್ಷೆ ವಿಧಿಸುವೆಯಯ್ಯ. ಗುಂಡಿ ಅಗೆದಿಹರು ಎನಗೆ ಗರ್ವಿಷ್ಠರು, ಧರ್ಮಶಾಸ್ತ್ರ ಪಾಲಿಸದ ಆ ದುರುಳರು. ನಿನ್ನ ಆಜ್ಞೆಗಳೆಲ್ಲ ನಂಬಲರ್ಹವಾದುವಯ್ಯ, ನಿಷ್ಕಾರಣವಾಗಿ ಹಿಂಸಿಸುತ್ತಿಹರು ನೆರವಾಗಯ್ಯ. ಅಳಿಸಿ ಹಾಕಲು ನೋಡಿದರು ಎಳೆಯಿಂದೆನ್ನನು, ಆದರೂ ಉಳಿಸಿ ಕೊಂಡೆನು ನಿನ್ನ ನಿಯಮಗಳನ್ನು. ನಿನ್ನ ಅಚಲ ಪ್ರೀತಿಗನುಸಾರ ಚೈತನ್ಯಗೊಳಿಸೆನ್ನನು, ಕೈಗೊಳ್ಳುವೆನಾಗ ನಿನ್ನ ಬಾಯಿ ಉಸಿರಿದ ಕಟ್ಟಳೆಗಳನ್ನು. ಆದ್ಮೇಲೆ ಸುಮಾರು 11 ಅಕ್ಷರ ಮಾಲೆಗಳುಳ್ಳ ಈ ಒಂದು ಕೀರ್ತನೆಯನ್ನು ನಾವು ನೋಡಿದೆವು. 88 ವಾಕ್ಯಗಳು. ಮುಂದೆ 89ರಿಂದ ನಾವು 176
ಆ ಕೀರ್ತನೆಯ ವಾಕ್ಯಗಳನ್ನು ನೋಡುತ್ತೇವೆ. ಈ ಕೀರ್ತನೆಯಲ್ಲಿ ನೀವು ನೋಡುವುದಾದರೆ ದೈವಾಜ್ಞೆಯ ಮಹತ್ವವನ್ನು ಈ ಕೀರ್ತನೆಯಲ್ಲಿ ನಾವು ನೋಡ್ತೀವಿ. ಪ್ರತಿಯೊಂದು ಕೀರ್ತನೆಯ ಮುಂಚೆ ಬರೆದ ಆ ಟೈಟಲ್ ಇರಬಹುದು ಅಥವಾ ಅಲ್ಲಿ ಪೀಠಿಕೆ ಇರಬಹುದು, ಅದು ಬರಹಗಾರರು ತರ್ಜುಮೆ ಮಾಡುವಾಗ ಕೊಟ್ಟ ಒಂದು ಟೈಟಲ್ಗಳು ಅನ್ಬಹುದು ಅಥವಾ ಶೀರ್ಷಿಕೆ ಅನ್ಬಹುದು. ಆದ್ದರಿಂದ ವಾಕ್ಯಗಳು 1ರಿಂದ ನಾವು 88 ತನಕ ಓದಿದೆವು. ಈ 11 ಭಾಗಗಳಲ್ಲಿ ಕೀರ್ತನೆ ನಾವು ನೋಡ್ತೀವಿ. ಮುಂದೆ ಇನ್ನೊಂದು 11 ಭಾಗಗಳನ್ನು ನಾವು ನೋಡೋಣ. ಈ ಕೀರ್ತನೆಯಲ್ಲಿ ಏನು ಹೇಳಲು ಇಷ್ಟಪಡ್ತಾರೆ ದೇವರು ಅಥವಾ ಕೀರ್ತನಕಾರ? ದೈವಾಜ್ಞೆಯಲ್ಲಿ ಅಭಿಮಾನ, ದೈವಾಜ್ಞೆಗೆ ವಿಧೇಯತೆ, ದೈವಾಜ್ಞೆ ಆನಂದದಾಯಕ, ದೈವಾಜ್ಞೆಯಂತೆ ನಡೆಯಲು ಪ್ರತಿಜ್ಞೆ, ಜ್ಞಾನೋದಯಕ್ಕಾಗಿ ಪ್ರಾರ್ಥನೆ, ದೈವಾಜ್ಞೆಯಲ್ಲಿ ನಂಬಿಕೆ, ದೈವಾಜ್ಞೆಯ ಪಾಲನೆ ಸಂತುಷ್ಟ ಸಂಭಾವನೆ, ಬೇಕು ದೈವಾಜ್ಞೆಯ ಬೋಧೆ, ಕಷ್ಟಾನುಭವ ಕಲಿಸಿದ ದೈವಾಜ್ಞೆ, ನ್ಯಾಯಬದ್ಧ ದೈವಾಜ್ಞೆ ಹಾಗೂ ದೈವಾಜ್ಞೆ ತರುವ ಮುಕ್ತಿ. ದೇವರ ಆಜ್ಞೆಗಳ ಪ್ರಕಾರ ನಾವು ಜೀವಿಸತಕ್ಕದ್ದು. ದೇವರ ಆಜ್ಞೆಗಳನ್ನು ಮೀರುವುದೇ ಪಾಪ. ದೇವರ ಆಜ್ಞೆಗಳೊಂದಿಗೆ ಆಶೀರ್ವಾದವಿದೆ. ಆದ್ದರಿಂದ ಈ ಕೀರ್ತನೆ ಓದುವಾಗ ನಾವು ಆಶೀರ್ವಾದ ಪಡೆಯುತ್ತೀವಿ, ಏಕೆಂದರೆ ಇದು ದೇವರ ವಾಕ್ಯವಾಗಿದೆ. ಆದ್ದರಿಂದ ಆತ್ಮೀಯರೇ, ನಾವು ಈ ಕೀರ್ತನೆಗಳೊಳಗೆ, ಈ ವಾಕ್ಯಗಳೊಳಗೆ ಪ್ರವೇಶಿಸೋಣ. ಪ್ರಭುವಿನ ಶಾಸ್ತ್ರಾನುಸಾರ ನಡೆದವರು ಧನ್ಯರು, ದೋಷರಹಿತ ಮಾರ್ಗದಲ್ಲಿ ನಡೆಯುವವರು ಧನ್ಯರು. ಆತನ ಕಟ್ಟಳೆಗಳನ್ನು ಕೈಗೊಳ್ಳುವವರು ಧನ್ಯರು, ಮನಪೂರ್ವಕವಾಗಿ ಆತನನ್ನು ಅರಸುವವರು ಧನ್ಯರು. ಹೊಸ ಒಡಂಬಡಿಕೆಯಲ್ಲಿ ನಾವು ಭಾಗ್ಯವಂತರು ನೋಡ್ತೀವಿ, ಅಷ್ಟಭಾಗಿಗಳು. ಹಾಗೇನೆ ಇಲ್ಲಿ ಧನ್ಯರು ಯಾರು? ಆ ಪ್ರಭುವಿನ ಧರ್ಮಾನುಸಾರ ಅಥವಾ ಧರ್ಮಶಾಸ್ತ್ರಾನುಸಾರ ನಡೆಯುವವರು, ದೋಷರಹಿತ ಮಾರ್ಗದಲ್ಲಿ ನಡೆಯುವವರು, ಆತನ ಕಟ್ಟಳೆಗಳನ್ನು ಕೈಗೊಂಡು ನಡೆಯುವವರು, ಮನಪೂರ್ವಕವಾಗಿ ಆತನನ್ನು ಅರಸುವವರು. ನಿನ್ನ ಪೂರ್ಣ ಹೃದಯ, ಪೂರ್ಣ ಮನಸ್ಸು, ಪೂರ್ಣ ಆತ್ಮ, ಪೂರ್ಣ ಶಕ್ತಿಯಿಂದ ದೇವರನ್ನು ಆರಾಧಿಸು. ಅಕ್ರಮಗೈಯರು ಅಂಥವರಾರು, ಏಕೆಂದರೆ ಪ್ರಭುವಿನ ಆಜ್ಞೆಯಲ್ಲಿ ಜೀವಿಸುವವರು ಅಕ್ರಮವನ್ನು ಗೈಯುವುದಿಲ್ಲ. ಆತ ತೋರಿದ ಮಾರ್ಗದಲ್ಲಿ ನಡೆಯುವರು. ನಿನ್ನ ನೇಮಗಳನ್ನು ಪ್ರಭು ನೀನೇ ವ್ಯಕ್ತಪಡಿಸುವೆಯಯ್ಯ, ಜಾಗರೂಕತೆಯಿಂದ ಪಾಲಿಸಬೇಕೆಂದು ನೀವು ವಿಧಿಸಿರುವೆಯಯ್ಯ. ಆದ್ದರಿಂದ ನಿನ್ನ ಪಾಲನೆಯಲ್ಲಿ ನಮಗೆ ಸ್ಥಿರತೆ ಸಿಗುತ್ತೆ, ಹಾಗೂ ನಿನ್ನ ನೀತಿ ಯಥಾರ್ಥವಾದುದು ಮತ್ತು ನಾನು ಯಥಾರ್ಥ ಹೃದಯದಿಂದ ನಿನ್ನನ್ನು ಸ್ತುತಿಸುವುದು ಯುಕ್ತವಾಗಿದೆ. ನಿಮ್ಮ ನಿಬಂಧನೆಗಳನ್ನು ನಾವು ಅನುಸರಿಸಿ ಬಾಳಿದಾಗ ನೀವು ನಮ್ಮ ಕೈ ಬಿಡುವುದಿಲ್ಲ. ಮುಂದಿನ ವಾಕ್ಯಗಳು 9ರಿಂದ 16 ಬಹಳ ಸುಂದರವಾದ ವಾಕ್ಯ. ನಡತೆಯಲ್ಲಿ ಶುದ್ಧವಿರಲು ಯುವಜನಕ್ಕೆ ಹೇಗೆ ಸಾಧ್ಯ? ನಿನ್ನಯ ವಾಕ್ಯ ಅನುಸರಣೆಯಿಂದಲೇ ಅವರಿಗದು ಸಾಧ್ಯ. ಅದರಿಂದ ಯುವಜನರು ದೇವರ ವಾಕ್ಯವನ್ನು ಅನುಸರಿಸಬೇಕು. ಹೌ ಕ್ಯಾನ್ ಯಂಗ್ ಪೀಪಲ್ ಕೀಪ್ ದೇರ್ ವೇ ಪ್ಯೂರ್? ಬೈ ಗಾರ್ಡಿಂಗ್ ಅಕಾರ್ಡಿಂಗ್ ಟು ಯುವರ್ ವರ್ಡ್. ಅದರಿಂದ ನಾವು ಯುವಜನರು ವಿಶೇಷವಾಗಿ ದೇವರನ್ನು ಪ್ರೀತಿಸಬೇಕು, ದೇವರ ಹಾದಿಯಲ್ಲಿ ಜೀವಿಸಬೇಕು ಮತ್ತು ದೇವರ ಹಾದಿಯಲ್ಲಿ ಜಯ ಹೊಂದಬೇಕು. ನಡತೆಯಲ್ಲಿ ಶುದ್ಧವಿರಲು ಯುವಜನಕ್ಕೆ ಹೇಗೆ ಸಾಧ್ಯ? ನಿನ್ನಯ ವಾಕ್ಯ ಅನುಸರಣೆಯಿಂದಲೇ ಅವರಿಗದು ಸಾಧ್ಯ. ತುಂಬು ಹೃದಯದಿಂದ ಹಂಬಲಿಸುತ್ತಿರುವೆನಯ್ಯ, ನಿನ್ನಾಜ್ಞೆಯಿಂದ ನಾನು ತಪ್ಪದಂತೆ ಕಾಯಯ್ಯ. ನಿನಗೆ ವಿರುದ್ಧ ನಾ ಪಾಪ ಮಾಡದಂತೆ ನಿನ್ನ ನುಡಿಯನ್ನು ನನ್ನೆದೆಯಲ್ಲಿರಿಸಿದೆ. ನೋಡಿ, ಇವತ್ತು ಪಾಪ, ದೇವರ ವಾಕ್ಯ ನಮ್ಮಲ್ಲಿ ಇದ್ದಾಗ ನಮಗೆ ಪಾಪಕ್ಕೆ ಬೀಳದಂತೆ ದೇವರ ವಾಕ್ಯ ಕಾಯುತ್ತೆ. ನಿನಗೆ ವಿರುದ್ಧ ನಾ ಪಾಪ ಮಾಡದಂತೆ ನಿನ್ನ ನುಡಿಯನ್ನು ನನ್ನೆದೆಯಲ್ಲಿರಿಸಿದೆ. ಸ್ತುತಿ ಸಲ್ಲಲಿ ಪ್ರಭು ನಿನಗೆ, ನಿನ್ನ ಆಜ್ಞೆಗಳನ್ನು ಕಲಿಸು ಎನಗೆ. ಆದ್ದರಿಂದ ನನಗೆ ಎಲ್ಲ ಸಿರಿ ಸಂಪತ್ತಿಗಿಂತ ನಿನ್ನ ನಿಯಮಗಳ ಧ್ಯಾನ, ನಿನ್ನ ನಿಯಮಗಳಲ್ಲಿ ಜೀವಿಸುವುದು, ನಿನ್ನ ವಾಕ್ಯದಲ್ಲಿ ಜೀವಿಸುವುದು ಬಹಳ ಯುಕ್ತವಾದುದು ಆಗಿದೆ. ಮುಂದಿನ ವಾಕ್ಯಗಳು 17ರಿಂದ 24. ದೈವಾಜ್ಞೆ ಆನಂದದಾಯಕ. ನಿನ್ನ ನುಡಿಯ ಕೇಳಿ ಬಾಳುವಂತೆ ತೋರು ದಾಸ ನನಗೆ ಪ್ರಸನ್ನತೆ. ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂದತೆ. ಯಾಕಂದ್ರೆ ಇವತ್ತು ನಾವು ನೋಡುತ್ತೇವೆ, ಆದರೆ ವೀಕ್ಷಿಸುವುದಿಲ್ಲ. ಆಲಿಸುತ್ತೇವೆ, ಆದರೆ ಸರಿಯಾಗಿ ಕೇಳುವುದಿಲ್ಲ. ನೋಡುವುದು ವೀಕ್ಷಿಸುವುದು, ನಾನು ಅದನ್ನು ನಿಜವಾಗಿಯೂ ನನ್ನ ಹೃದಯದಿಂದ, ಮನಸ್ಸಿನಿಂದ ವೀಕ್ಷಣೆ ಮಾಡತಕ್ಕದ್ದು.
ಅಂದರೆ ಅದರ ಆ ಘಟನೆಯನ್ನು ಅರ್ಥ ಮಾಡಿ ಕೇವಲ ನೋಡುವುದು ಮಾತ್ರವಲ್ಲ, ಹಾಗೆಯೇ ದೇವರ ವಾಕ್ಯ ನೋಡುವುದು ಅಲ್ಲ, ಕೇಳುವುದು ಅಲ್ಲ, ಅದನ್ನು ಗ್ರಹಿಸಬೇಕು ಮತ್ತು ಹೃದಯದಲ್ಲಿ ಇಡಬೇಕು. ನಮ್ಮ ಕಣ್ಣಿನ ಅಂಧತೆ ದೂರ ಹೋಗಬೇಕು. ಧರೆಯೋಳು ಪ್ರವಾಸಿಯಾಗಿ ನಾನಿರುವೆನಯ್ಯ. ನಾವೆಲ್ಲರೂ ಈ ಲೋಕದಲ್ಲಿ ಪ್ರವಾಸಿಗರು. ನಿನ್ನ ಆಜ್ಞೆಗಳು ನನಗೆ ಮರೆಯ ಮಾಡಬೇಡಯ್ಯ. ನಿನ್ನ ವಿಧಿಗಳ ಕುರಿತು ಹಂಬಲಿಸುತ್ತಿರುವೆ ಅನುದಿನ, ಏಕೆಂದರೆ ಕರಗಿ ಹೋಗುತ್ತಿದೆ ನನ್ನ ಚೇತನ. ಏಕೆ ನಿನ್ನ ಆಜ್ಞೆಗಳನ್ನು ಪಾಲಿಸದೇ ಇದ್ದರೆ ನನ್ನ ಚೇತನ ಕರಗಿ ಹೋಗುತ್ತೆ. ಯಾರು ಶಾಪಗ್ರಸ್ತರು? ದೇವರ ಆಜ್ಞೆಗಳನ್ನು ಮೀರಿದವರು, ಧಿಕ್ಕಾರಕ್ಕೆ ಗುರಿಯಾಗೋರು ಗರ್ವಿಷ್ಠರು. ನಿನ್ನ ಕಟ್ಟಳೆಗಳನ್ನು ಕೈಗೊಂಡು ನಡೆಯುವವನು ನಾನು. ನನಗಿರುವ ನಿಂದ ಅಪಮಾನಗಳನ್ನು ತೊಲಗಿಸು. ನಿನ್ನ ಆಜ್ಞೆ ಆನಂದದಾಯಕ, ಅದೇ ನನಗೆ ಮಂತ್ರಾಲೋಚಕ. ಮುಂದಿನ ವಾಕ್ಯಗಳು 25ರಿಂದ 32. ದೈವಾಜ್ಞೆಯಂತೆ ನಡೆಯಲು ಪ್ರತಿಜ್ಞೆ. ನಾವು ಪ್ರತಿಯೊಬ್ಬರು ಪ್ರಾಮಿಸ್ ಮಾಡಿದ್ದೀವಿ, ನಮ್ಮ ಬ್ಯಾಪ್ಟಿಸಮಲ್ಲಿ, ದೀಕ್ಷಾಸ್ನಾನದಲ್ಲಿ ವಾಗ್ದಾನ ಮಾಡಿದ್ದೀವಿ. ಆ ವಾಗ್ದಾನಗಳಿಗೆ ಯೋಗ್ಯವಾಗಿ ನಾವು ಜೀವಿಸತಕ್ಕದ್ದು. ನನ್ನ ಪ್ರಾಣ ಸೊರಗಿ ಸುಣ್ಣವಾಗಿದೆಯಯ್ಯ, ನಿನ್ನ ವಾಕ್ಯಾನುಸಾರ ಉಜ್ಜೀವಗೊಳಿಸಯ್ಯ. ನನ್ನ ಗತ ನಡತೆಯನ್ನು ಕೇಳಿ ಸದುತ್ತರಿಸಿದೆ ಅಯ್ಯ, ನಿನ್ನ ನಿಬಂಧನೆಗಳನ್ನೀಗ ನನಗೆ ಉಪದೇಶಿಸಯ್ಯ. ನಿನ್ನ ನಿಯಮಗಳ ಪಥವೆನಗೆ ತಿಳಿಯಪಡಿಸಯ್ಯ. ನಿನ್ನ ಅದ್ಭುತ ಕಾರ್ಯಗಳನ್ನು ನಾನು ಧ್ಯಾನಿಸುವೆನಯ್ಯ. ದುಃಖದಿಂದ ಸೊರಗಿ ಹೋಗಿದೆ ಎನ್ನ ಮನ, ನಿನ್ನ ವಾಕ್ಯಾನುಸಾರ ನೀಡು ಸಾಂತ್ವನ. ಮಿಥ್ಯ ಮಾರ್ಗವನ್ನು, ಸುಳ್ಳು ಮಾರ್ಗವನ್ನು ದೂರ ಮಾಡು. ಧರ್ಮಶಾಸ್ತ್ರವನ್ನು ಅನುಗ್ರಹಿಸು. ನಾನು ಸತ್ಯ ಮಾರ್ಗವನ್ನು ಆರಿಸಿಕೊಳ್ಳುವಂತೆ, ನಿನ್ನ ಕಣ್ಮುಂದೆ ನಾನು ಇರುವಂತೆ ಹಾಗೂ ನಿನ್ನಿಂದ ದೂರ ಹೋಗದಂತೆ ನನ್ನನ್ನು ರಕ್ಷಿಸು, ಆಶೀರ್ವದಿಸು. ಏಕೆಂದರೆ ನೀನು ನನ್ನನ್ನು ರಕ್ಷಿಸುವ ದೇವನಾಗಿದ್ದೀಯ. ಮುಂದಿನ ವಾಕ್ಯಗಳು 33ರಿಂದ 40. ಜ್ಞಾನೋದಯಕ್ಕಾಗಿ ಪ್ರಾರ್ಥನೆ. ಹೇಗೆ ದೇವರ ವಾಕ್ಯದಲ್ಲಿ ನಾವಿದ್ದಾಗ, ದೇವರ ಆಜ್ಞೆಗಳನ್ನು ನಾವು ಕೈಗೊಂಡು ನಡೆದಾಗ ನಮಗೆ ಜ್ಞಾನೋದಯವಾಗುತ್ತೆ. ದೇವರು ಜ್ಞಾನವನ್ನು ಕರುಣಿಸುತ್ತಾರೆ. ನಿನ್ನ ನಿಬಂಧನೆಯನ್ನು ಪ್ರಭು ಕಲಿಸಿನಗೆ, ಅದರಂತೆ ನಡೆಯುವೆನು ಕಡೆಯವರೆಗೆ. ನೀಡಿನಗೆ ನಿನ್ನ ಶಾಸ್ತ್ರದ ಅರಿವನ್ನು ಪೂರ್ಣ ಮನದಿಂದ ಆಚರಿಸುವೆನದನ್ನು. ಎನ್ನ ನಡೆಸು ನಿನ್ನ ಆಜ್ಞಾ ಮಾರ್ಗದಲ್ಲಿ, ಪಡೆಯುವೆ ಹರ್ಷಾನಂದವನು ಅದರಲ್ಲಿ. ತಿರುಗಿಸೆನ್ನ ಮನವ ನಿನ್ನ ಕಟ್ಟಳೆಯ ಕಡೆ, ಲಾಭ ಲೋಭದತ್ತ ಅದು ಸರಿಯದಂತೆ ತಡೆ. ವ್ಯರ್ಥವಾದವುಗಳು ನಾಟದಿರಲಿ ಕಣ್ಣಿಗೆ, ಚೇತನ ನೀಡು ನಿನ್ನ ಮಾರ್ಗದಲ್ಲಿ ನನಗೆ. ಭಯಭಕ್ತ ಜನತೆಗೆ ನೀನಿತ್ತ ಮಾತು, ದಾಸನಾದ ನನ್ನಲ್ಲಿ ನೆರವೇರಲಿ ಇಂತು. ಅಂದರೆ ದೇವ, ನಿನ್ನ ಜ್ಞಾನವನ್ನು ನನಗೆ ದಯಪಾಲಿಸು. ನಿನ್ನ ನಿಬಂಧನೆಗಳನ್ನು ನಾನು ಅನುಸರಿಸುವಂತೆ. ದೇವರ ವಾಕ್ಯದಲ್ಲಿ ಜೀವಿಸಬೇಕಾದ್ರೆ ನಮಗೆ ದೇವರ ಜ್ಞಾನ ಬೇಕು, ಅರಿವು ಬೇಕು. ಅದಕ್ಕಾಗಿ ಪವಿತ್ರಾತ್ಮರ ವರ, ಅರಿವಿನಿಂದ ನಮ್ಮನ್ನು ಅವರು ತುಂಬಬೇಕು. ಮುಂದಿನ ವಾಕ್ಯಗಳು ನಾವು ನೋಡುವುದಾದರೆ 41ರಿಂದ 48. ದೈವಾಜ್ಞೆಯಲ್ಲಿ ನಾವು ನಂಬಿಕೆ ಇಡತಕ್ಕದ್ದು. ದೊರಕಲಿ ಪ್ರಭುವು ನನಗೆ ನಿನ್ನ ಕರುಣೆ, ನೀನು ವಾಗ್ದಾನ ಮಾಡಿದ ರಕ್ಷಣೆ. ಕೊಡುವೆನಾಗ ಸದುತ್ತರವನ್ನು ನಿಂದಕನಿಗೆ, ಕಾರಣ ನಿನ್ನ ವಾಕ್ಯದಲ್ಲೇ ಇದೆ ನನಗೆ ನಂಬಿಕೆ. ಅದರಿಂದ ನಾನು ನಿನ್ನ ಆಜ್ಞೆಗಳ ವಿಷಯವಾಗಿ ನಿಸ್ಸಂಕೋಚವಾಗಿ ಮಾತನಾಡಲು ಮತ್ತು ಅರಸರುಗಳ ಮುಂದೆಯೂ ಮಾತನಾಡಲು ನನಗೆ ಶಕ್ತಿ ಕೊಡು. ಏಕೆಂದರೆ ನಿನ್ನ ಆಜ್ಞೆಯಲ್ಲಿರುವ ಅಭಿಮಾನ ನನಗೆ ಅದು ಆಶೀರ್ವಾದವಾಗುತ್ತೆ. ನಾನು ಕೇಳಿದಾಗ ನೀನು ಕೊಡುತ್ತೀಯ, ನಾನು ಧ್ಯಾನ ಮಾಡುವಾಗ ನೀನು ನನಗೆ ದರ್ಶನ ನೀಡುತ್ತೀಯ. ಆದ್ದರಿಂದ ನಾವು ದೈವಾಜ್ಞೆಯಲ್ಲಿ ನಂಬಿಕೆ ಇಟ್ಟು ಜೀವಿಸತಕ್ಕದ್ದು. ಮುಂದಿನ ಕೀರ್ತನೆ ಆ ವಾಕ್ಯಗಳು 48ರಿಂದ 56 ತನಕ. ದೈವಾಜ್ಞೆಯ ಪಾಲನೆ, ಸಂತುಷ್ಟ ಸಂಭಾವನೆ. ಆದರೆ ನಾನು ಪಾಲಿಸಿದಾಗ ಏನಾಗುತ್ತೆ? ನಿನ್ನ ನುಡಿ ತರುತ್ತದೆ ನನಗೆ ನವಚೇತನ. ಆಪತ್ಕಾಲದಲ್ಲಿ ನನಗದೇ ಸಾಂತ್ವನ. ಹಾಸ್ಯ ಅಪಹಾಸ್ಯ ಮಾಡಿದರೂ ಗರ್ವಿಷ್ಠರೆನ್ನನು, ಆದರೂ ನಾ ಬಿಡಲಿಲ್ಲ ನಿನ್ನ ಧರ್ಮಶಾಸ್ತ್ರವನ್ನು. ನಿನ್ನ ಧರ್ಮಶಾಸ್ತ್ರದಲ್ಲಿ ನನಗಿದೆ ಅಭಿಮಾನ, ಆನಂದ ಮತ್ತು ಅದೇ ನನಗೆ ಆಶೀರ್ವಾದ. ನನ್ನ ಬಾಳ ಪ್ರವಾಸ ಮಂದಿರದೊಳು ಗಾನವಾದು ನಿನ್ನ ನಿಬಂಧನೆಗಳು. ರಾತ್ರಿಯೊಳು ಮಾಡಿದೆ ನಿನ್ನ ನಾಮಸ್ಮರಣೆಯನ್ನು, ಕೈಗೊಂಡೆನು ಹೇ ಪ್ರಭು ನಿನ್ನ ಧರ್ಮಶಾಸ್ತ್ರವನ್ನು. ಈ ನಿನ್ನ ನಿಯಮಗಳ ಪಾಲನೆ ನನ್ನ ಪಾಲಿಗದು ಸಂಭಾವನೆ. ನಿಯಮಗಳನ್ನು ಪಾಲಿಸುವುದು ಬಾಳಿಗೆ ಸಂಭಾವನೆ ಅನ್ನುತ್ತಾನೆ ಕೀರ್ತನೆಕಾರ. ಅದೆಷ್ಟು ಒಳ್ಳೆಯ ಮಾತನ್ನು ಆತ ಹೇಳ್ತಾ ಇದ್ದಾನೆ. ಮುಂದಿನ ಕೀರ್ತನೆಗಳು 57ರಿಂದ 64 ತನಕ. ದೈವಾಜ್ಞೆಯ ಬೋಧೆ ನಮಗೆ ಬೇಕು. ಹೇ ಪ್ರಭು, ನೀನೇ ನನ್ನ ಪಾಲಿನ ಸ್ವಾಸ್ಥ್ಯ. ನಿನ್ನ ವಾಕ್ಯದ ಪಾಲನೆಯ ನಾಗೈದ ನಿರ್ಣಯ. ನಿನ್ನ ಕರುಣೆಯನ್ನು ಕೋರಿದೆನು ಮನಸಾರ. ಪ್ರಸನ್ನನಾಗು ನನಗೆ ನಿನ್ನ ನುಡಿಗನುಸಾರ.
ನನ್ನಯ ನಡತೆಯನ್ನು ಪರಿಶೋಧಿಸುತ್ತಾ ತಿರುಗಿಕೊಂಡೆನು ನಿನ್ನ ಕಟ್ಟಳೆಯತ್ತ. ಆದ್ದರಿಂದ ದುರ್ಜನರ ಪಾಶಗಳು ನನಗೆ ಸುತ್ತಿಕೊಂಡಿವೆ, ಆದರೆ ಮರೆಯಲಿಲ್ಲ ನಿನ್ನ ಧರ್ಮಶಾಸ್ತ್ರವನ್ನು. ಗೆಳೆಯ, ನಾನು ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ, ನಿನ್ನ ನಿಯಮಗಳ ಕೈಗೊಂಡು ನಡೆಯುವವರಿಗೆ. ನಿನ್ನ ಅಚಲ ಪ್ರೀತಿಯಿಂದ ಜಗ ತುಂಬಿದೆ. ನೀಡೆನಗೆ ಪ್ರಭು ನಿನ್ನ ನಿಬಂಧನೆಗಳ ಬೋಧೆ. ಯಾಕಂದ್ರೆ ದೇವರ ಪ್ರೀತಿ ಈ ಜಗದಲ್ಲಿ ತುಂಬಿದೆ. ದೇವರು ನಮ್ಮೊಂದಿಗಿದ್ದಾರೆ, ದೇವರು ನಮ್ಮನ್ನು ನಡೆಸ್ತಾರೆ. ನಾವು ಅವರ ಆಜ್ಞೆಗಳನ್ನು ಕೈಗೊಂಡು ನಡೆದಾಗ ನಾವು ದೇವರನ್ನು ಪ್ರೀತಿಸುತ್ತೇವೆ ಮತ್ತು ಅವರ ಹಾದಿಯಲ್ಲಿ ಜೀವಿಸುತ್ತೇವೆ ಎಂದರ್ಥ. ಮುಂದಿನ ಈ ವಾಕ್ಯಗಳು 65ರಿಂದ 72. ಕಷ್ಟಾನುಭವ ಕಲಿಸಿದ ದೈವಾಜ್ಞೆ. ಹೇ ಪ್ರಭು, ನಿನ್ನ ವಾಗ್ದಾನದ ಪ್ರಕಾರ ಮಾಡಿದ್ದೆ ನಿನ್ನ ದಾಸನಿಗೆ ಮಹೋಪಕಾರ. ಕಷ್ಟಾನುಭವಕ್ಕೆ ಮುಂಚೆ ದಾರಿ ತಪ್ಪಿ ನಡೆದೆ, ಆದರೆ ಈಗ ನಡೆಯುತ್ತಿರುವೆ ನಿನ್ನ ನುಡಿಯಂತೆ. ನಾವು ಪ್ರತಿಯೊಬ್ಬರಿಗೊಂದು ಕಷ್ಟ ಸಂಕಟಗಳಲ್ಲಿ ಹೋದ ಅಥವಾ ಪಾಪದಲ್ಲಿ ಹೋದ ನಮ್ಮ ಜೀವನ ಇರಬಹುದು. ಆದರೆ ಇವತ್ತು ಆ ಯೇಸುವಿನ ಪರಿಚಯವಾದುದರಿಂದ ನಾನು ಅವರ ನುಡಿಯಂತೆ ನಡೀತಾ ಇದ್ದೀನಿ, ಅವರನ್ನು ಪ್ರೀತಿಸ್ತಾ ಇದ್ದೀನಿ, ಪ್ರಾರ್ಥಿಸ್ತಾ ಇದ್ದೀನಿ, ವಿಶ್ವಾಸದಲ್ಲಿ ಬಾಳ್ತಾ ಇದ್ದೀನಿ. ತದನಂತರ ಆತ ಹೇಳ್ತಾನೆ, ಸುಳ್ಳು ಕಲಿಸಿಹರ ಗರ್ವಿಗಳು ನಿನಗೆ ವಿರುದ್ಧವಾಗಿ. ಎಷ್ಟೋ ಸುಳ್ಳುಗಳು ದೇವರಿಗೆ ವಿರೋಧವಾಗಿ, ಹಿಂಸೆ, ಇದೆಲ್ಲ ಭಯೋತ್ಪಾದನೆ ನಾವೆಲ್ಲ ನೋಡ್ತಾ ಇದ್ದೀವಿ ಇವತ್ತು. ಆದರೆ ಕೊನೆಗೆ ಹೇಳ್ತಾನೆ, ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ ನಿನ್ನ ಬಾಯಿಯಿಂದ ಬಂದ ಧರ್ಮಶಾಸ್ತ್ರ ಉಚಿತ. ನಾವು ಯಾವಾಗಲೂ ಈ ಹಾಡನ್ನು ಹಾಡ್ತೀವಿ, ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತಲೂ ಮುತ್ತು ರತ್ನಕ್ಕಿಂತಲೂ ನನಗೆ ದೇವರ ವಾಕ್ಯವೂ ಅತಿ ಪ್ರಿಯವಾಗಿದೆ, ನನಗೆ ದೇವರ ವಾಕ್ಯವೂ ಅತಿ ರಮ್ಯವಾಗಿದೆ. ಹೌದು, ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ ನಿನ್ನ ಬಾಯಿಂದ ಬಂದ ಧರ್ಮಶಾಸ್ತ್ರ ಉಚಿತ. ನನ್ನನ್ನು ನಿರ್ಮಿಸಿ ರೂಪಿಸುವೆ ನಿನ್ನ ಕೈಗಳು. ನೀಡು ಬುದ್ಧಿಯನ್ನು, ನಿನ್ನ ಆಜ್ಞೆಯನ್ನು ಕಲಿಯಲು. ನಿನ್ನ ಆಜ್ಞೆಯಲ್ಲಿ ಜೀವಿಸೋದು ಶಕ್ತಿ ನೀಡು, ಬುದ್ಧಿ ನೀಡು. ನಿನ್ನ ವಾಕ್ಯದಲ್ಲಿ ನಾನಿತ್ತ ನಿರೀಕ್ಷೆಯಿಂದ ಭಯಭಕ್ತಿಯುಳ್ಳವನು ನೋಡಿ ಪಡೆದನು ಆನಂದ. ಏಕೆಂದರೆ ವಾಕ್ಯದಲ್ಲಿರುವ ಭಯಭಕ್ತಿ ಇತರರಿಗೂ ಪ್ರೇರಣೆಯಾಗುತ್ತೆ. ನಾ ಬಲ್ಲೆ ಪ್ರಭು ನಿನ್ನ ವಿಧಿ ನಿಯಮಗಳನ್ನು, ಕಷ್ಟಕ್ಕೆ ನನ್ನನ್ನು ಗುರಿಪಡಿಸಿರುವುದು ಉಚಿತವೆಂದು. ಆದ್ದರಿಂದ ನನ್ನತ್ತ ಬರಲಿ ನಿನ್ನಲ್ಲಿ ಭಯಭೀತಿಯುಳ್ಳವರು, ನಿನ್ನ ನಿಬಂಧನೆಗಳಲ್ಲಿ ಸ್ಥಿರವಿದೆ ಎನ್ನ ಮನ. ಒದಗದು ಪ್ರಭುವನ್ನು ನಿರೀಕ್ಷಿಸುವವರಿಗೆ ಎಂದು ಆಶಾಭಂಗವಾಗುವುದಿಲ್ಲ ಎನ್ನುತ್ತದೆ ಪವಿತ್ರ ಗ್ರಂಥ. ಮುಂದಿನ ವಾಕ್ಯಗಳು 81ರಿಂದ 88. ದೈವಾಜ್ಞೆ ತರುವ ಮುಕ್ತಿ. ಮನಗುಂದಿರುವೆ ನಾ ಮುಕ್ತಿಯ ಬಯಕೆಯಲ್ಲಿ, ನಂಬಿಕೆಯನ್ನು ಇಟ್ಟಿರುವೆ ನಿನ್ನ ವಾಕ್ಯದಲ್ಲಿ. ನೋಡಿ, ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಕ್ಕಿಂತ ನಿನ್ನ ವಾಕ್ಯ ನನಗೆ ಪ್ರಮುಖವಾದುದು. ಅದನ್ನೇ ಆತ ಹೇಳ್ತಾ ಇದ್ದಾನೆ, ನಂಬಿಕೆಯನ್ನು ಇಟ್ಟಿರುವೆ ನಿನ್ನ ವಾಕ್ಯದಲ್ಲಿ, ನಿನ್ನ ವಾಗ್ದಾನದ ನಿರೀಕ್ಷೆಯಲ್ಲಿ ನನ್ನ ಕಣ್ಣು ಸೊರಗಿವೆ. ನನಗೆಂದು ನೀಡುವೆ ಸಾಂತ್ವನ ಎಂದು ನಾ ಕೇಳುತ್ತಿರುವೆ. ಬೆಂಕಿಗೆ ಬಿಸಾಡಿದ ಒಣ ಬುದ್ದಲಿಯಂತಾದೆ, ಆದರೂ ನಿನ್ನ ನಿಬಂಧನೆಗಳನ್ನು ಮರೆಯದಿದ್ದೆ. ನಿನ್ನ ದಾಸ ನಾನೆಷ್ಟು ದಿನ ಕಾದಿರಬೇಕಯ್ಯ, ನನ್ನ ಹಿಂಸಕರಿಗೆಂದು ಶಿಕ್ಷೆ ವಿಧಿಸುವೆಯ. ಯಾಕೆಂದರೆ ಹಿಂಸಕರಿಗೆ ಯಾವಾಗ ಶಿಕ್ಷೆ ವಿಧಿಸ್ತೀಯ? ಗುಂಡಿ ಅಗದಿಹರು ಎನಗೆ ಗರ್ವಿಷ್ಠರು, ಧರ್ಮಶಾಸ್ತ್ರ ಪಾಲಿಸದ ದುರುಳರು. ನಿನ್ನ ಆಜ್ಞೆಗಳೆಲ್ಲ ನಂಬಲಾರ್ಹವಾದುವಯ್ಯ. ನಿನ್ನ ಆಜ್ಞೆಗಳು ನಂಬಲಿಕ್ಕೆ ಅರ್ಹ. ನಿಷ್ಕಾರಣವಾಗಿ ಹಿಂಸಿಸುತ್ತೀಹರು, ನೆರವಾಗಯ್ಯ. ಅಳಿಸಿ ಹಾಕಲು ನೋಡಿದರು ಇಳೆಯಿಂದೆನನು, ಅವರು ಉಳಿಸಿಕೊಂಡೆನು ನಿನ್ನ ನಿಯಮವನ್ನು, ಆದರೂ ಉಳಿಸಿಕೊಂಡೆನು. ನನ್ನ ಗರ್ವಿಷ್ಠರು ಆಕ್ರಮಣ ಮಾಡಲು ನೋಡಿದರು, ನಾಶ ಮಾಡಲು ನೋಡಿದರು, ಆದರೂ ನಾನು ನಿನ್ನ ನಿಯಮಗಳನ್ನು ಉಳಿಸಿದೆನು. ನಿನ್ನ ಅಚಲ ಪ್ರೀತಿಗನುಸಾರ ಚೈತನ್ಯಗೊಳಿಸೆನ್ನನು, ಕೈಗೊಳ್ಳುವೆನಾಗ ನಿನ್ನ ಬಾಯಿ ಉಸಿರಿದ ಕಟ್ಟಳೆಗಳನ್ನು. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಪ್ರೀತಿಮಯರು, ಪ್ರೀತಿ ಸ್ವರೂಪಿ, ನಮ್ಮನ್ನು ಆಶೀರ್ವದಿಸುವ ದೇವರವರಾಗಿದ್ದಾರೆ. ಅವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಅವರ ಕರುಣೆ ಅಪಾರವಾದುದು, ಅವರ ಪ್ರೀತಿ ಅಗಮ್ಯವಾದುದು. ಆದ್ದರಿಂದ ನಾವು ದೇವರನ್ನು ಪ್ರೀತಿಸುತ್ತೀವಿ ಅಂದರೆ ಅವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದು. ಅದನ್ನೇ ನಾವು ಇವತ್ತು 88 ವಾಕ್ಯಗಳಲ್ಲಿ ಆಜ್ಞೆಗಳ ಕುರಿತು ಮತ್ತು ಆಜ್ಞೆಗಳಲ್ಲಿ ಏನೆಲ್ಲ ಆಶೀರ್ವಾದ ಇದೆ ಅದನ್ನು ಕುರಿತು ನಾವು ಆಲಿಸಿದೆವು. ಅದರಿಂದ ದಯಾಮಯ ದೇವರ ಆಜ್ಞೆಗಳ ಪ್ರಕಾರ ಜೀವಿಸೋಣ, ಪಾವಿತ್ರ್ಯತೆಯಲ್ಲಿ ಜೀವಿಸೋಣ, ವಿಶ್ವಾಸದಲ್ಲಿ ನಮ್ಮ ಬದುಕನ್ನು ಕಟ್ಟೋಣ. ಒಂದು ದಿನ ನಮಗೆ ನೇಮಿಸಲ್ಪಟ್ಟ ಅಥವಾ ಕೊಡಲ್ಪಡುವ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇದೋ ಇಂದು ಈ ಸ್ವಾರ್ಥೆಯನ್ನು ಆಲಿಸಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ, ಅವರಲ್ಲಿರುವ ಕೊರತೆಗಳನ್ನು ನೀಗಿಸಿರಿ. ಇದೋ ಜೀವ ಜಲದ ಬುಗ್ಗೆ, ಜೀವ ಜಲದ ಹೊರತೆ ನೀವಾಗಿದ್ದೀರಿ. ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಿಮ್ಮ ಸ್ವರ್ಗೀಯ ಶಕ್ತಿಯಿಂದ ನಮ್ಮನ್ನು ತುಂಬಿರಿ. ನಮ್ಮಲ್ಲಿರುವ ಕೇಡುಗಳು, ಬಾಧೆಗಳು, ನಿರಾಶೆಗಳು ಎಲ್ಲವೂ ಬಿಟ್ಟು ಬೂದಿಯಾಗಲಿ.
ನಮ್ಮ ದೇಹಾತ್ಮ ಮನಸ್ಸಿಗೆ ನಿನ್ನ ಕರುಣೆ, ಕೃಪೆ, ಆಶೀರ್ವಾದ ಇಳಿದು ಬರಲಿ. ನಮ್ಮ ಒಳಗಿನಡುವ ಎಲ್ಲ ಭಯ ಭೀತಿಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ದೈವ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸುವ ವರವನ್ನು ಕರುಣಿಸಿರಿ. 38 ವರ್ಷ ಕುರಿ ಬಾಗಿಲ ಬಳಿ ಇದ್ದಾತನನ್ನು ಮುಟ್ಟಿದ ಹಾಗೆ, ಸತ್ತ ಲಾಸರಿಗೆ ಮುಟ್ಟಿದ ಹಾಗೆ, ಜೀವ ಕೊಟ್ಟ ಹಾಗೆ, ಕುರುಡರಿಗೆ, ಕಿವುಡರಿಗೆ, ಮೂಗರನ್ನು ಮುಟ್ಟಿ ನೋಡುವ, ಆಲಿಸುವ, ಮಾತನಾಡುವ ಶಕ್ತಿ ಕೊಟ್ಟ ಹಾಗೆ ನಿಮಗೆ ಅಸಾಧ್ಯವಾದುದು ಯಾವುದಿಲ್ಲ ಪ್ರಭುವೆ. ಕಣ್ಣೀರಿಂದ ಪ್ರಾರ್ಥಿಸುವ ಮಕ್ಕಳ ಪ್ರಾರ್ಥನೆಯನ್ನು, ಮೊರೆಯನ್ನು, ಯಾತನೆಯನ್ನು ಆಲಿಸಿ ಈ ಕೀರ್ತನೆಗಳ ಆಶೀರ್ವಾದ ಅವರಿಗೆ ಇಳಿದು ಬರಲಿ. ಯೇಸು ನಾಮದಲ್ಲಿ ನಿಮಗೆ ಜಯ, ಯೇಸು ವಾಕ್ಯದಲ್ಲಿ ಸ್ವಸ್ಥತೆ, ಯೇಸು ರಕ್ತದಲ್ಲಿ ಸಂರಕ್ಷಣೆ ಘೋಷಿಸಿ ಪ್ರಾರ್ಥಿಸುತ್ತೀನಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ, ನನಗಾಗಿಯೂ ನನ್ನ ಸ್ವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ ಮತ್ತು ಸಾಧ್ಯವಾದಷ್ಟು ಜನರಿಗೆ ಈ ಸ್ವಾರ್ಥೆಯನ್ನು ನೀವು ಮುಂದೆ ಮಾಡಿ. ಪ್ರಭುವಿನ ಆಶೀರ್ವಾದ.